ಅಮೃತ ಗಳಿಗೆ ಪ್ರಾರಂಭವಾಗಿದೆ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವಂತಹ ಗಳಿಗೆ ಅತ್ಯಂತ ಶಿಸ್ತಿನ ಸಿಪಾಯಿಗಳು, ಜೊತೆಗೆ ಸಂಪ್ರದಾಯ, ಮಾಡರ್ನಿಟಿ ವಿತ್ ಟ್ರೆಡಿಷನ್ ಹಾಗೂ ಮಾಡರ್ನಿಟಿಯನ್ನು ಗಮನಿಸುವಂತಹ ನಿಟ್ಟಿನಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲಿ ಗಮನಿಸಬಹುದು. ನಾವು ಗತಕಾಲದ ವೈಭವವನ್ನ ಮರಳಿ ಕಾಣುವಂತಹ ಸದಾವಕಾಶ ನಮ್ಮೆಲ್ಲರಿಗೂ ಕೂಡ ಲಭ್ಯವಾಗಿದೆ. ಮೈಸೂರು ಸಂಪೂರ್ಣವಾಗಿ ಸ್ವರ್ಗದಂತೆ ಕಂಗೊಳಿಸುತ್ತಿದೆ. ಈ ನಾಡ ಹಬ್ಬವೆಂದರೆ ಏಕ ಸಂಸ್ಕೃತಿಯ ಪ್ರತೀಕವಲ್ಲ, ಇದು ಎಲ್ಲರ ಹಬ್ಬ, ಎಲ್ಲ ಧರ್ಮದ ಎಲ್ಲ ಜನಾಂಗದವರ ಹಬ್ಬ. ರಾಷ್ಟ್ರಕವಿ ಕುವೆಂಪು ಅವರ ಮಾತಿನಂತೆ ನಾಡ ಹಬ್ಬ ದಸರಾ ಎಂದರೆ ಸರ್ವ ಜನಾಂಗದ ಶಾಂತಿಯ ತೋಟ. ರಸಿಕರ ಕಂಗಳ ಸೆಳೆಯುವ ನೋಟ ಇಲ್ಲಿದೆ ನೋಡಿ. ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತಹ ಸಂದೇಶವನ್ನ ದಸರಾ ಇಡೀ ವಿಶ್ವಕ್ಕೆ ನೀಡ್ತಾ ಇದೆ. ಇಡೀ ಭಾರತ ದೇಶದ ಹೇಗೆ ಪ್ರಜಾಪ್ರಭುತ್ವಕ್ಕೆ ಹೆಸರುವಾಸಿಯೋ ಅಂತೆಯೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ, ವೆಲ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ದಿ ಕಲ್ಚರಲ್ ಕ್ಯಾಪಿಟಲ್ ಆಫ್ Karnataka, Mysuru is sending a message to the entire world that unity in diversity is the hallmark of this wonderful nation, India, the biggest democracy of the world. Let the Ashirwad of Chamundeshwari Mate guide us and take us through all tough situations. ಅಂಬಾರಿ ಹೊತ್ತು ಬರುತ್ತಿರುವ ಅಭಿಮನ್ಯು ಮತ್ತಿಗೋಡಿ ಆನೆ ಶಿಬಿರದ ಕಣ್ಮಣಿ. 58 ವರ್ಷ, 2.72 ಮೀಟರ್ ಎತ್ತರ, 3.51 ಮೀಟರ್ ಉದ್ದ, ಸುಮಾರು 4720 ಕೆಜಿ ತೂಕದ ಬೃಹದಾನೆ ಅಭಿಮನ್ಯು. ಮುಖ್ಯಮಂತ್ರಿಗಳ ಪದಕ ಪಡೆದಿರುವ ಮಾಹುತ ವಸಂತ್ ಜೆಎಸ್ಗೂ ಅಭಿಮನ್ಯುವಿಗೂ ಅವಿನಾಭಾವ ಸಂಬಂಧ. ಅಭಿಮನ್ಯು ಸೆರೆಸಿಕ್ಕಿದ್ದು 1970ರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳಿ ಅರಣ್ಯ ಪ್ರದೇಶದಲ್ಲಿ. ದಸರಾ ಮಹೋತ್ಸವಕ್ಕೆ ಮೊದಲ ಪ್ರವೇಶವನ್ನು ಪಡೆದಿದ್ದು 2012ರಲ್ಲಿ. ಕಳೆದ 4 ವರ್ಷಗಳಿಂದ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ನಿರ್ವಿಘ್ನವಾಗಿ ಸಾಗಿ ಸಂಪನ್ನಗೊಳಿಸಿದ ಕೀರ್ತಿವಂತ ನಮ್ಮ ಹೆಮ್ಮೆಯ ಅಭಿಮನ್ಯುವಿನ ಎಡಬಲ ಭಾಗದಲ್ಲಿ ಹಿರಣ್ಯ ಮತ್ತು ಲಕ್ಷ್ಮಿ ನಡೆದು ಬರುತ್ತಿದ್ದಾರೆ. ಕುಮ್ಕಿ ಆನೆಗಳಾಗಿ ತಮ್ಮ ಕಾರ್ಯವನ್ನ ನೆರವೇರಿಸುತ್ತಿದ್ದಾರೆ. ಎಲ್ಲ ಕಡೆ ಹರ್ಷೋದ್ಗಾರ ಮೊಳಗುತ್ತಿದೆ, ಜಯಕಾರ ಮೊಳಗುತ್ತಿದೆ. ತಾಯಿ ಚಾಮುಂಡೇಶ್ವರಿಗೆ ಜಯವಾಗಲಿ, ನಾಡಿನ ಜನತೆಗೆ ಶುಭವಾಗಲಿ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಿರಂತರವಾಗಿ ನಮ್ಮನ್ನ ಕಾಪಾಡಲಿ. ಅಭಿಮನ್ಯುವಿನ ಜೊತೆ ಇರುವಂತಹ ಇದಾಗಲೇ ಸನ್ನದ್ಧರಾಗಿದ್ದಾರೆ ಕೆಎಸ್ಆರ್ಪಿ ತಂಡ, ಗೃಹ ರಕ್ಷಕ ದಳ ತಂಡ, ರೈಲ್ವೆ ರಕ್ಷಣಾ ದಳ ತಂಡ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ನಗರ ಸಶಸ್ತ್ರ ಮೀಸಲು ಪಡೆ, ಕೆಎಸ್ಆರ್ಪಿ, ಅಶ್ವಾರೋಹಿ ದಳ ಲ್ಯಾನ್ಸರ್. ಹಿರಣ್ಯ ಹಾಗೂ ಲಕ್ಷ್ಮಿ ಅಭಿಮನ್ಯುವಿನ ಜೊತೆಯಲ್ಲಿರೋದು. ಹಿರಣ್ಯ 47 ವರ್ಷದ ಹಿರಣ್ಯ ಬಂದಿರುವುದು ರಾಮಪುರ ಆನೆ ಶಿಬಿರದಿಂದ. 2.4 ಮೀಟರ್ ಎತ್ತರ, ಸುಮಾರು 2800 ಕೆಜಿ ತೂಕದ ಹಿರಣ್ಯನ ಮಾಹುತ ಶಫಿಯುಲ್ಲಾ ಕಾವಾಡಿ ಮನ್ಸೂರು. ಹಾಗೇನೆ ಲಕ್ಷ್ಮಿ 23 ವರ್ಷದ ಲಕ್ಷ್ಮಿ ರಾಂಪುರ ಆನೆ ಶಿಬಿರದಿಂದ ಬಂದಿದೆ. 2.32 ಮೀಟರ್, 2.6 ಮೀಟರ್ ಉದ್ದ, ಸುಮಾರು 2540 ಕೆಜಿ ತೂಕದ ಲಕ್ಷ್ಮಿಯ ಮಾವುತ ಚಂದ್ರ ಕಾವಾಡಿ ಕೃಷ್ಣಮೂರ್ತಿ. ಎಲ್ಲ ಧಾರ್ಮಿಕ ವಿಧಿವಿಧಾನಗಳ ಜೊತೆಯಲ್ಲಿ ಕಲಾವಿದರ ಕಲೆಯು ಮೇಳೈಸಿ ವಿಶ್ವವಿಖ್ಯಾತಿಯನ್ನ ಪಡೆದಿದೆ ನಮ್ಮ ಹೆಮ್ಮೆಯ ಮೈಸೂರು ದಸರಾ. 2024ರ ದಸರಾ ಮತ್ತಷ್ಟು ಮೆರುಗಿನೊಂದಿಗೆ ಅದ್ಧೂರಿಯಾಗಿ ನೆರವೇರುತ್ತಿದೆ. The traditional Dasara procession, the Jambu Savari, as we all know, is indeed beckons everyone from the entire world. ಬಂಧುಗಳೇ, ದಯಮಾಡಿ ತಾವೆಲ್ಲರೂ ಕೂಡ ಶಾಂತಿಯಿಂದ ಸಹಕರಿಸಿ. 750 ಕೆಜಿ ಸ್ವರ್ಣ ಖಚಿತವಾಗಿರುವಂತಹ
ಅಂಬಾರಿಯಲ್ಲಿ ವಿರಾಜಮಾನಳಾಗಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ನಮ್ಮೆಲ್ಲರನ್ನು ಪೊರೆಯುವಂತಹ ಮಹಾಮಾತೆಯ ದರ್ಶನವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳೋಣ. ಅತ್ಯಂತ ನಿಧಾನಗತಿಯಲ್ಲಿ ರಾಜ ಟಿವಿಯಿಂದ ಧೀರ ನಡಿಗೆಯಲ್ಲಿ ಸಾಗುತ್ತಿದ್ದಾನೆ ಅಭಿಮನ್ಯು. ಹಿರಣ್ಯ ಮತ್ತು ಲಕ್ಷ್ಮಿ ಸಹಕಾರವನ್ನ ನೀಡುತ್ತಾ ಕುಂಕಿ ಆನೆಗಳಾಗಿ ಮುಂದೆ ಸಾಗುತ್ತಿವೆ. ಗಣ್ಯ ಮಾನ್ಯರಿಗೆ ದರ್ಶನ ಭಾಗ್ಯವನ್ನ ಕರುಣಿಸಿವೆ. ನೆರೆದಿರುವಂತಹ ಲಕ್ಷೋಪಲಕ್ಷ ಜನರಿಗೆ ದರ್ಶನವನ್ನ ನೀಡಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ವಿಶ್ವದ ಮೂಲೆ ಮೂಲೆಗಳಲ್ಲಿರುವಂತಹ ಮಹಾಜನರು, ತಾಯಿ ಚಾಮುಂಡಿಯ ಸದ್ಭಕ್ತರು, ಹಾಗೆ ಮೈಸೂರನ್ನ ಪ್ರೀತಿ ಮಾಡುವಂತಹ ಎಲ್ಲರೂ, ಸಂಸ್ಕೃತಿಯನ್ನ ಪ್ರೀತಿಸುವಂತಹ ಎಲ್ಲರಿಗೂ ಇದು ಅಮೃತ ಘಳಿಗೆ, ಐತಿಹಾಸಿಕ ಕ್ಷಣ. ಬಂಧುಗಳೇ, ಮೈಸೂರು ಜನರ ಪುರದೇವತೆ, ನಾಡ ಜನರ ಸಿರಿದೈವ ತಾಯಿ ಚಾಮುಂಡಿ ತಲೆ